ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿತ್ಯ ಚೈತನ್ಯ ಯೂಟ್ಯೂಬ್ ಚಾನಲಿಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಸುಲಾಮಲೆ ಗುಹಾತೀರ್ಥ ಸ್ಥಾನದ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಈ ಕ್ಷೇತ್ರದಲ್ಲಿ ಸೋಣ ಅಮಾವಾಸ್ಯೆ ದಿನದಿಂದ ಭಾದ್ರಪದ ಶುಕ್ಲ ಚೌತಿಯ ಹಬ್ಬದ ದಿನದವರೆಗೆ ಸುಲಾಮಲೆ ತೀರ್ಥಸ್ಥಾನಕ್ಕೆ ಭಕ್ತಾದಿಗಳಿಗೆ ಮುಕ್ತಾವಕಾಶವಿದೆ. ಅನಾದಿ ಕಾಲದಿಂದ ನಡೆದು ಬಂದ ಸಂಪ್ರದಾಯದಂತೆ ಸೋಣ ಅಮಾವಾಸ್ಯೆ ದಿನದಂದು ಬಿದಿರಿನ ಕೆರ್ಪು ಅಂದರೆ ಏಣಿ ಇಟ್ಟು ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸಿ ಅರಶು ಶ್ರೀ ಗುಡ್ಡೆ ಚಾಮುಂಡಿ ಮತ್ತು ಪ್ರಧಾನಿ ಶ್ರೀ ಪಂಜುರ್ಲಿ ದೈವಗಳಿಗೆ ತಂಬಿಲ ಸೇವೆ ನೆರವೇರುತ್ತದೆ. ಭಕ್ತಾಭಿಮಾನಿಗಳಲ್ಲಿ ಸೂಚನೆ: ಈ ಕ್ಷೇತ್ರದಲ್ಲಿ ಗುಹಾತೀರ್ಥದ ಒಳಭಾಗದಲ್ಲಿ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಣ ನಿಷೇಧಿಸಲಾಗಿದೆ. ಗುಹಾತೀರ್ಥದ ಒಳಗಡೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇಳಿಯುವಂತಿಲ್ಲ. ತೀರ್ಥಸ್ನಾನ ಮಾಡುವವರು ಶುದ್ಧಾಚಾರದಲ್ಲಿದ್ದುಕೊಂಡು ಪ್ರವೇಶಿಸಬೇಕು. ತೀರ್ಥಸ್ನಾನ ಮಾಡುವವರು ಶರ್ಟ್, ಬನಿಯನ್ ಮತ್ತು ಪ್ಯಾಂಟ್ ಹಾಕಿಕೊಂಡು ಇಳಿಯುವಂತಿಲ್ಲ. ಮಹಿಳೆಯರು ಹಿಂದೂ ಸಾಂಪ್ರದಾಯಿಕ ಬಟ್ಟೆ ತೊಟ್ಟುಕೊಂಡು ಗುಹಾತೀರ್ಥ ಸ್ಥಾನಕ್ಕೆ ಪ್ರವೇಶಿಸಬಹುದು. ಈ ತೀರ್ಥಸ್ಥಾನವು ಸೋಣ ಅಮಾವಾಸ್ಯೆಯಂದು ತಂಬಿಲ ಸೇವೆ ಮತ್ತು ಬಿದಿರಿನ ಏಣಿ ಇಟ್ಟ ನಂತರ ಭಾದ್ರಪದ ಶುಕ್ಲ ಪಕ್ಷದ ಚೌತಿಯವರೆಗೆ ಸಂಜೆ 6 ಗಂಟೆಯವರೆಗೆ ಮಾತ್ರ ಗುಹಾತೀರ್ಥ ಸ್ಥಾನಕ್ಕೆ ಪ್ರವೇಶವಿರುತ್ತದೆ. ಈ ಕ್ಷೇತ್ರವು ಮಂಗಳೂರಿನಿಂದ 37 ಕಿಲೋಮೀಟರ್, ಪುತ್ತೂರಿನಿಂದ 25 ಕಿಲೋಮೀಟರ್, ಗುಂಡ್ಯದಿಂದ 60 ಕಿಲೋಮೀಟರ್ ಮತ್ತು ಕಲ್ಲಡ್ಕದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಮನಕಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳು